ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ಹೆಚ್ಚು ಪ್ರಚಲಿತದಲ್ಲಿರುವ ಗಾದೆ. ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಆತನ ಮಾತಿಗೂ ಸಂಬಂಧವಿಲ್ಲ ಅಥವಾ ಅದು ಅಸಾಧ್ಯ ಅನ್ನುವ ಮಾತಿಗೆ ಹೋಲಿಕೆಯಾಗಿ ಈ ಪದ ಬಳಕೆ ಮಾಡುತ್ತಾರೆ. ತಾನು ಅನಾಚಾರ ಮಾಡುತ್ತಾ ಇತರರಿಗೆ ಆಚಾರ ವಿಚಾರಗಳ ಬೋಧನೆ ಮಾಡುವ ವ್ಯಕ್ತಿಗೆ ಈ ಗಾದೆಯನ್ನು ಬಳಸಲಾಗುತ್ತದೆ. ಧರ್ಮವನ್ನು ಪಾಲಿಸದೆ ಧರ್ಮೋಪದೇಶ ಹೇಳುತ್ತಾರೆ ಅನ್ನೋ ಮಾತಿಗೂ ಇದು ಪೂರಕ. ಇಲ್ಲಿ ಭಗವದ್ಗೀತೆ ಶ್ರೇಷ್ಠ, ಭೂತವನ್ನು ಕೀಳು ಎಂದು ಹೇಳುವ ರೀತಿ ಇದೆ. ಈ ಗಾದೆಯನ್ನು ಸರಿಯಾಗಿ ಗಮನಿಸಿದರೆ ಭೂತ ಮತ್ತು ಭಗವದ್ಗೀತೆ ಒಂದಕ್ಕೊಂದು ತದ್ವಿರುದ್ಧ ಅನ್ನೋದನ್ನ ಈ ಗಾದೆ ಸ್ಪಷ್ಟಪಡಿಸುತ್ತದೆ ಮತ್ತು ಅದೆರಡರ ಸಮ್ಮಿಲನ ಅಸಾಧ್ಯ ಅನ್ನೋದು ಈ ಗಾದೆ ಹೇಳುತ್ತದೆ. ಹಾಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋ ಮಾತು ಪ್ರಚಲಿತದಲ್ಲಿದೆ. ನಟ ಚೇತನ್ ವಿಚಾರಗಳು ಇದೇ ಆಗಿದ್ದು, ಹಿಂದೂ ಮತ್ತು ಭಾರತದ ಮೂಲ ನಿವಾಸಿ ಸಂಸ್ಕೃತಿ ಬೇರೆ ಬೇರೆಯಾಗಿದೆ ಅನ್ನೋದಾಗಿದೆ. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಸಿನಿಮಾ ದೇಶಾದ್ಯಂತ ಸದ್ದು ಮಾಡುತ್ತಿರುವ ಈ ಸಂದರ್ಭದಲ್ಲಿ ನಟ ಚೇತನ್ ನೀಡಿರುವ ಹೇಳಿಕೆಗೆ ಸಂಬಂಧಿಸಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಚರ್ಚೆಗಳು ನಡೆಯುತ್ತಿರುವ ವೇಳೆ ಭೂತದ ಬಾಯಲ್ಲಿ ಭಗವದ್ಗೀತೆ ಗಾದೆ ಮುನ್ನೆಲೆಗೆ ಬಂದಿದೆ. ಇದರ ಜೊತೆ ಹಲವು ವಿಚಾರಗಳು ಚರ್ಚೆಯಾಗುತ್ತಿದೆ. ಭಾರತದಲ್ಲಿ ವಲಸಿಗರಾದ ಆರ್ಯರ ಆಗಮನದ ನಂತರ ಅವರ ವೈದಿಕ ಸಂಸ್ಕೃತಿಯು ಇಲ್ಲಿನ ಮೂಲ ನಿವಾಸಿಗಳ ಆಚರಣೆಗಳಲ್ಲಿ ಸೇರುತ್ತಾ ಬಂದಿದೆ. ಆದ್ದರಿಂದ ಇಲ್ಲಿನ ಮೂಲ ನಿವಾಸಿಗಳಾದ ಪಮ್ಮದ, ನಲಿಕೆ, ಕೊರಗ, ಅಲೆಮಾರಿ, ಬುಡಕಟ್ಟು ಜನಾಂಗದವರು ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂದು ನಟ ಚೇತನ್ ಹೇಳಿದ್ದಾರೆ. ನಟ ಚೇತನ್ನ ಈ ಹೇಳಿಕೆಗೆ ಸಂಬಂಧಿಸಿದಂತೆ ಹೆಚ್ಚಾಗಿ ಪ್ರಮುಖ ಸುದ್ದಿ ಮಾಧ್ಯಮಗಳಲ್ಲಿ ಹಿಂದೂ ಪರ ಸಂಘಟನೆಗಳು, ಚಿತ್ರದಲ್ಲಿ ನಟಿಸುವ ನಟರು ಈ ಬಗ್ಗೆ ಪ್ರತಿಕ್ರಿಯಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಚೇತನ್ಗೆ ಪರವಾದ ವಿಮರ್ಶಾತ್ಮಕ ವಿಚಾರಗಳು, ಲೇಖನ, ವಿಡಿಯೋಗಳನ್ನು ಹರಿಬಿಡುತ್ತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಹಳೆ ಸಿನಿಮಾದ ತುಣುಕೊಂದು ಭಾರಿ ಸದ್ದು ಮಾಡುತ್ತಿದೆ. ಒಂದು ಮುತ್ತಿನ ಕಥೆಯಲ್ಲಿ ಬರುವ ಆ ಸನ್ನಿವೇಶದ ವಿಡಿಯೋ ಈಗ ವೈರಲ್ ಆಗಿದ್ದು, ಈ ವಿಡಿಯೋದಲ್ಲಿ ಬ್ರಾಹ್ಮಣನ ಪಾತ್ರಧಾರಿ ದಲಿತ ದಮನಿತರ ನಡುವಿನ ಸಂಭಾಷಣೆಯಲ್ಲಿ ಎರಡು ವರ್ಗಗಳ ಪ್ರತ್ಯೇಕತೆಯನ್ನು ಮನದಟ್ಟು ಮಾಡುತ್ತದೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಕೊಲೆ ಪ್ರಕರಣದ ವಿಚಾರಗಳು ಚರ್ಚೆಗೆ ಬಂದಿದ್ದು, ಎಷ್ಟು ಬೇಡಿಕೊಂಡರೂ ತುಳುನಾಡಿನ ದೈವಗಳು ದೌರ್ಜನ್ಯಕ್ಕೆ ನ್ಯಾಯ ಇನ್ನೂ ನೀಡಿಲ್ಲ ಅನ್ನೋ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಹೀಗೆ ನಾನಾ ವಿಚಾರಗಳು, ನಾನಾ ವಿಮರ್ಶೆಗಳನ್ನು ಕಾಂತಾರ ಸಿನಿಮಾ ಹುಟ್ಟು ಹಾಕಿದೆ. ಆದ್ಯಾರೆ ಏನೇ ಹೇಳಿದರೂ, ಆದ್ಯಾರೆ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ಹೈಜಾಕ್ ಮಾಡಿದರೂ ತುಳುನಾಡಿನ ಮೂಲ ಇತಿಹಾಸ ಮತ್ತೆ ಎದ್ದು ಮೈ ಕೊಡವಿ ನಿಲ್ಲುತ್ತದೆ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿವೆ. ನೀವಾ ಏನ್ ವಿಷಯ? ಯಾಕೆ ಬಂದ್ರಿ? ನನ್ನ ತಮ್ಮನ ಮಗು ಚೇಳು ಕಚ್ಬಿಟ್ಟು ವಿಷ ಏರ್ಬಿಟ್ಟಿದೆ. ಅದಕ್ಕೆ ನೀವು ಪೂಜೆ ಮಾಡಿ ಯಂತ್ರ ಕಚ್ಬೇಕು, ನಮ್ ಮಗು ಉಳಿಸ್ಕೊಡ್ಬೇಕು. ಈಗ ನಿಮಗೆ ಈ ಸ್ವಾಮಿ ಇರೋ ಜ್ಞಾಪಕ ಬಂತ? ಮಗು ಸಾಯುತ್ತೆ ಅಂತ ಗೊತ್ತಾದಾಗ ನಮ್ ದೇವ್ರ ಯಂತ್ರ ಬೇಕಾಯ್ತಾ? ಲೋ, ಸಂಕಟ ಬಂದಾಗ ವೆಂಕಟರಮಣನವ್ರನ್ನ ನಮ್ ದೇವ್ರ ಮೆಚ್ಚಲ್ಲ ಕಣ್ರು. ಹಾಗನ್ಬೇಡಿ ಸ್ವಾಮಿಗಳೇ, ದಯಾ ತೋರಿಸಿ ನನ್ ಕಂದನ್ ಉಳಿಸ್ಕೊಡಿ, ಕಾಪಾಡಿ ಅಪ್ಪ. ಆಗಲ್ಲ ಅನ್ಬೇಡಿ ಸ್ವಾಮಿ, ನೀವು ದೊಡ್ಡವರು, ನನ್ನನ್ನ ನಿಮ್ ಮಗಳು ಅಂತ ತಿಳ್ಕೊಳ್ಳಿ. ನಾನ್ ಯಾಕೆ ನಿನ್ನ ಮಗಳು ಅಂತ ತಿಳ್ಕೊಳ್ಳಿ? ನಮ್ಮ ದೇವ್ರು ಯಾವಾಗ್ಲೂ ದೇವತೆಗಳ ಕಡೆ, ರಾಕ್ಷಸರ ಪಕ್ಕ ಅಲ್ಲ. ನಾವು ರಾಕ್ಷಸರ ಸ್ವಾಮಿ? ನೇನು ಸಮುದ್ರಕ್ಕೆ ಬೀಳ್ತೀರಾ, ಮೀನು ಮೊಸಳೆನೆಲ್ಲ ತಿಂತೀರಾ, ಕುರಿ ಕೋಳಿ ಬಲಿ ಕೊಡ್ತೀರಾ, ನಿಮಗ್ ಕೋರೆ ಹಾಲುದಿಲ್ಲ ಬಾಕಿ. ಎಲ್ಲಾ ದೇವ್ರು ಒಂದೇ ಅಂತ ಅಬೂಟ ಹೇಳ್ದ. ಎಲ್ಲಾ ದೇವ್ರು ಒಂದೇ ಆದ್ಮೇಲೆ ಈಗ ಯಾಕೋ ಬಂದ್ರಿ? ನಿಮ್ ಪೂತದ ಕಲ್ಗೆ ತಲೆ ಕೆಚ್ಚ ಹೋದ್ರು, ಕಟ್ಟೆನೋ ಕೋಳಿನೋ ಬಲಿ ಕೊಡ್ರ ಹೋದ್ರ? ಎಲ್ಲಾ ದೇವ್ರು ಒಂದೇ ಅಂತೆ, ಒಂದೇ. ನಾನು ಭಜನೆ ಮಾಡ್ತಿದ್ರೆ ಪಾಂಡುರಂಗ ಭರತನಾಟ್ಯ ಆಡ್ತಾನೆ, ನೀವು ಬಾಯಿ ಬಡ್ಕೊಂಡ್ರೆ ನಿಮ್ ಭೂತ ಅಳ್ಳಾಡ್ತಾನ. ಅವನೊಬ್ಬ ಪ್ರೇತ ಪ್ರಿಯ ದುಷ್ಟ, ಅಮಾವಾಸ್ಯ ದಿವಸನೇ ಮೇಲೆ ಕೇಳ್ತಾನೆ ಹೆಣ ತಿನ್ನೋಕೆ. ಇಂಥ ಜಾತಿಗೆಟ್ಟ ದೇವ್ರನ್ನ ಪೂಜೆ ಮಾಡೋ ನಿಮ್ಗೋಸ್ಕರ, ನಿಮ್ಮ ಮಗುನ ಉಳಿಸೋಕೋಸ್ಕರ ನಾನು ಯಂತ್ರ ಕಟ್ಟಬೇಕಾ? ಸಾಧ್ಯವಿಲ್ಲ. ಮೊದಲಿನಿಂದ ತೊಲಗಿ. ಲೋ ಪುರಂದರ, ಪಾಂಡುರಂಗ, ಗಂಗೋದಕದಿಂದ ಈ ಜಾಗನೆಲ್ಲ ಶುದ್ಧಿ ಮಾಡ್ರು, ಮೊದಲು ಶುದ್ಧಿ ಮಾಡ್ರು. ಪಾಂಡುರಂಗ ಪಾಂಡುರಂಗ